ಯಾವ ರಾಜಕೀಯ ಪಕ್ಷದ ಹಂಗಿಲ್ಲದೆ ದೇಶದ ಮತದಾರರಿಗೆ ನ್ಯಾಯವಾಗಿ ಮತದಾನದ ಹಕ್ಕನ್ನ ನೀಡುವ ಕರ್ತವ್ಯ ಪಾಲನೆ ಮಾಡಬೇಕಾಗಿರುವ ಚುನಾವಣಾ ಆಯೋಗವು ಪ್ರಸ್ತುತ ರಾಜಕೀಯ ಪಕ್ಷವೊಂದರ ಅಡಿಯಾಳಿನಂತೆ ಕೆಲಸ ನಿರ್ವಹಿಸುತ್ತಿರುವುದು ದುರಂತದ ಸಂಗತಿ ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆ ವಿಕಾಸ್ ಹೆಗ್ಡೆ ಕಳವಳವನ್ನ ವ್ಯಕ್ತಪಡಿಸಿದರು. ಇಲ್ಲಿನ ಶಾಸ್ತ್ರಿ ಸರ್ಕಲ್ ವೃತ್ತದ ಬಳಿ ಮಂಗಳವಾರ ಸಂಜೆ ಜಿಲ್ಲಾ ಯುವ ಕಾಂಗ್ರೆಸ್ ಆಶ್ರಯದಲ್ಲಿ ನಡೆದ ಸ್ಟಾಪ್ ವೋಟ್ ಸೋರಿ ಸ್ಟಿಕ್ಕರ್ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಭಯಭೀತವಿಲ್ಲದೆ ನಡೆಯುವ ಒಂದು ಅಮೂಲ್ಯ ಪ್ರಕ್ರಿಯೆಯಾಗಿದ್ದು, ಈ ವ್ಯವಸ್ಥೆಯಲ್ಲಿ ಲೋಪವಾಗುತ್ತಿದೆ ಎನ್ನುವ ಆರೋಪಗಳು ಅತ್ಯಂತ ಗಂಭೀರವಾಗಿದೆ. ಡಾಕ್ಟರ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರತಿ ಸ್ವಾಯತ್ತತೆ ಹೊಂದಿರುವ ಸಂಸ್ಥೆಗಳು ನಿಷ್ಪಕ್ಷಪಾತವಾಗಿ ಹಾಗೂ ಸ್ವಜನ ಹಿತಾಸಕ್ತಿಗಳನ್ನು ಬಯಸದೆ ಸಂವಿಧಾನದ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಚ್ಚುಕಟ್ಟಾಗಿ ಚುನಾವಣೆ ಮಾಡಿತ್ತು. ನಮಗೊಂದು ಆಸೆ ಇತ್ತು, ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳಿ. ಆದರೆ ಚುನಾವಣೆಗೆ ಒಂದು ವಾರ ಇರುವಾಗ ಇದೇ ಬಂಡಕರ್ಸ್ ಕಾಲೇಜಿನಲ್ಲಿ EVM ಮೆಷಿನನ್ನು ಏನು ಸರಿ ಮಾಡುವಂಥ ವ್ಯವಸ್ಥೆ ಬರ್ತದೆ. ಆ EVM ಮೆಷಿನಿಗೆ ದಿನೇಶ್ ಹೆಗಡೆ ಹೆಸರು, ಆ ಬ್ಯಾಲೆಟ್ ಪೇಪರ್ ಬರ್ತದಲ್ಲ, EVM ಮೆಷಿನ್ ಹಾಕುವಂಥ ಬ್ಯಾಲೆಟ್ ಪೇಪರು ದಿನೇಶ್ ಹೆಗಡೆ ಹೆಸರು ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ. ದಿನೇಶ್ ಬಂದರೆ ಹೆಗಡೆ ಕೂತ್ಕೊಳ್ಳೋದಿಲ್ಲ, ಹೆಗಡೆ ಬಂದರೆ ದಿನೇಶ್ ಕೂತ್ಕೊಳ್ಳೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆಗಲಿಲ್ಲ. ಇಲ್ಲಿ AC ಪ್ರಯತ್ನ ಪಟ್ಟರು, ಜಿಲ್ಲಾಧಿಕಾರಿಗಳು ಬಂದು ಪ್ರಯತ್ನ ಪಟ್ಟರು, ಯಾರೇ ಪ್ರಯತ್ನ ಪಟ್ಟರು ಆಗಲಿಲ್ಲ. ನಾನು ಕೂಡ ದಿನೇಶಣ್ಣ ಒಟ್ಟಿಗೆ ಇತ್ತು. ತದನಂತರ ಇಲ್ಲೇ ಕೂತ್ಕೊಂಡು ಹೈದರಾಬಾದಿನ ಸಂಸ್ಥೆ ಮಾತಾಡಿ ಹೈದರಾಬಾದಿನ ಸಂಸ್ಥೆ ಅದನ್ನು ಸರಿ ಮಾಡಿ ಕೊಟ್ಟರು. ನನ್ನ ಪ್ರಶ್ನೆ ಇಷ್ಟೇ, ಹೈದರಾಬಾದ್ನಲ್ಲಿ ಕೂತಂಥ ಸಂಸ್ಥೆಯವರಿಗೆ ಇಲ್ಲಿ ದಿನೇಶ್ ಹೆಗಡೆ ಹೆಸರು ಸರಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಒಂದು 20-30 ಓಟನ್ನು ಹೇಗೆ ಬೇಕಾದ್ರೆ ಬದಲಾವಣೆ ಮಾಡ್ಬೋದು. ಇದು ಚುನಾವಣೆ ಏನು ಹ್ಯಾಕ್ ಮಾಡ್ತಾರಂತೆಲ್ಲ 100ಕ್ಕೆ 100 ಸತ್ಯ. ಇದು 100ಕ್ಕೆ ಹ್ಯಾಕ್ ಮಾಡ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಕಳೆದ ಬಾರಿ ಜಯಪ್ರಕಾಶ್ ಹೆಗಡೆ ಲೋಕಸಭಾ ಚುನಾವಣೆ ಆಗಿದೆ. ಜಯಪ್ರಕಾಶ್ ಹೆಗಡೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಪಡೆದಂತೆ ಏನು ಹಿಂದಿನ ಬಾರಿ ಪ್ರಮೋದ್ ಮಧ್ವರಾಜರು ಕಾಂಗ್ರೆಸ್ ಮತ್ತು BJP JDS ಅಭ್ಯರ್ಥಿ ಆಗಿರುವಾಗ ಪಡೆದಕ್ಕಿಂತ ಜಯಪ್ರಕಾಶ್ ಹೆಗಡೆ ಅದಕ್ಕಿಂತ ಪಡೆದಕ್ಕಿಂತ ಮತವನ್ನು ಸುಮಾರು 2.5 ಲಕ್ಷ ಮತವನ್ನು ಜಯಪ್ರಕಾಶ್ ಹೆಗಡೆ ಈ ಚುನಾವಣೆ ಹೆಚ್ಚು ಪಡೆದಿದೆ. ಮೊನ್ನೆ ಚುನಾವಣೆಯಲ್ಲಿ ಆವಾಗ ನಾವು ಮೊನ್ನೆ ನೋಡುವಾಗ ಜಯಪ್ರಕಾಶ್ ಹೆಗಡೆ ಸೋಲು ಎಷ್ಟಾಯಿತು? ಸುಮಾರು 2.5 ಲಕ್ಷ ಹೆಚ್ಚು ಮತ ಪಡೆದರೂ ಕೂಡ 2.5 ಲಕ್ಷ ಮತಗಳ ಅಂತರದಲ್ಲಿ ಸೋಲಾಯಿತು. ಆದರೆ ಮೊನ್ನೆ ನಾವು ಜಯಪ್ರಕಾಶ್ ಹೆಗಡೆ ಕೂತು ಮಾತಾಡುವಾಗ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಮತದಾರರು ಸೇರ್ಪಡೆಯಾಗಿದ್ದಾರೆ, ಹೊಸ ಮತದಾರರಿಗೆ ಸೇರ್ಪಡೆಯಾಗಿದ್ದಾರೆ. ನಮಗದ್ರ ಮಾಹಿತಿ ಇಲ್ಲ. ನಮ್ಮದು ಇರ್ಬೋದು, ಸ್ವಲ್ಪ ನಮ್ಮ ಜವಾಬ್ದಾರಿಗಳು ಕಡಿಮೆ ಆಗಿರ್ಬೋದು. ಆದರೆ ಆ 1.5 ಲಕ್ಷ ಮತದಾರರು ನನ್ನ ಪ್ರಕಾರ ಯಾರಂತ ಹೇಳಿದರೆ ಇವತ್ತು ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ, ಅದೇ ಓಟ್ ಚೋರಿ ಮೂಲಕ 1.5 ಲಕ್ಷ ಮತದಾರರು ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಭಾರತ ದೇಶದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಭಾರತೀಯ ಜನತಾ ಪಕ್ಷದವರು ಈ ಓಟ್ ಚೋರಿಯನ್ನು ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ರಾಹುಲ್ ಗಾಂಧಿ ಅವರು ಗಡ್ಬಿಡಿಯಲ್ಲಿ ಅವರು ಹೇಳಿದರು, ನಾನು ಈ ದೇಶಕ್ಕೋಸ್ಕರ ಯಾವತ್ತಾಗಿ ತ್ಯಾಗ ಮಾಡಲಿಕ್ಕೂ ಸಿದ್ಧ ಇದ್ದೇನೆ. ಅಧಿಕಾರದ ಆಸೆ ಏನಿಲ್ಲ, ನನಗೆ ನಾಳೆ ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಆಸೆ ಇಲ್ಲ. ಆದರೆ ಈ ದೇಶದಲ್ಲಿ ಎಲ್ಲವೂ ಕೂಡ ಶಾಂತಿಯುತವಾಗಿ ಒಂದು ಸಹಬಾಳ್ವೆಯನ್ನು ನಿರ್ಭೀತವಾಗಿ ಆಗಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಯುವಕರ ಜೊತೆ ಸೇರಬೇಕು, ಈ ಓಟ್ ಚೋರಿಯನ್ನು ನಿಲ್ಲಬೇಕು. ನಿಮಗೆ ನಿರ್ಭೀತವಾಗಿ ನಿರ್ಭಯವಾಗಿ ಯಾರಿಗೆ ಇಷ್ಟ ಇದೆ ಆ ಇಷ್ಟದ ನಾಯಕರಿಗೆ, ಆ ಇಷ್ಟದ ಪಕ್ಷಕ್ಕೆ ಮತ ಹಾಕುವಂಥ ವ್ಯವಸ್ಥೆ ಈ ದೇಶದಲ್ಲಿ ಬರಬೇಕು. ಕಾಂಗ್ರೆಸ್ ಯಾವತ್ತೂ ಕೂಡ ಈ ದೇಶದಲ್ಲಿ ಚುನಾವಣಾ ಆಯೋಗ ಇರ್ಬೋದು, ಸಂವಿಧಾನ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಎಲ್ಲೂ ಯಾವುದೂ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಇವತ್ತು ಸುಮಾರು 12 ವರ್ಷದಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಎನ್ನುವಂಥ ಇಬ್ಬರು ಕರಡರು ಒಟ್ಟಾಗಿ ಈ ದೇಶದಲ್ಲಿ ಎಲ್ಲವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಬಸಗೋಳಿ ಈ ಹಿಂದೆ ಪಾರದರ್ಶಕವಾಗಿ ನಡೆಯುತ್ತಿರುವ ಚುನಾವಣೆಯ ಸೋಲು ಗೆಲುವುಗಳ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಮತಗಳ್ಳತನದಿಂದಾಗಿ ಈ ರೀತಿಯ ಫಲಿತಾಂಶ ಬಂದಿದೆ ಎನ್ನುವ ವ್ಯಾಖ್ಯಾನಗಳು ನಡೆಯುತ್ತಿರಲಿಲ್ಲ. ಆದರೆ ಇದೀಗ ಮತಕಳ್ಳತನದಿಂದಲೇ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುವಂತಹ ಮಟ್ಟಕ್ಕೆ ಗುಪ್ತ ಕಾರ್ಯಾಚರಣೆಗಳು ನಡೆಯುತ್ತಿದೆ ಎನ್ನುವುದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದರು. ದೇಶದಲ್ಲಿ ಒಂದು ವಿದ್ಯಮಾನ ನಡಿಬಾರದು ಅನ್ನಂಥ ವಿದ್ಯಮಾನ ನಡೆದಿದೆ. ಏನಂತ ಹೇಳಿದರೆ ಎಲ್ಲದೂ ಕಳ್ಳತನ ಆಗ್ತದೆ, ಆದರೆ ಓಟ್ ಕಳ್ಳತನ ಆಗುವಂಥದ್ದು ಭಾಳ ಪ್ರಥಮ ಅಂತ ಹೇಳ್ಬೋದು. ಯಾಕಂದರೆ ಅದು ಡೌಟ್ ಬರಲಿಕ್ಕೂ ಇದು ಪ್ರಥಮ ಅಂತೇಳಿ ಹೇಳ್ಬೋದು. ಇಲ್ಲಿವರೆಗೂ ಹೌದು, ಇಲ್ಲಿವರೆಗೂ ನಾವು ಯಾವುದರಲ್ಲಿ ನಂಬಿಕೆ ಇಟ್ಕೊಂಡು ಯಾವ ಒಂದು ವ್ಯವಸ್ಥೆಯಲ್ಲಿ ತುಂಬ ಶ್ರದ್ಧೆಯಿಂದ ನಾವು ಅದೇನು ಶಿಸ್ತುಬದ್ಧವಾಗಿ ಮಾಡ್ತಿದ್ವಿ ಅದಂತ ಹೇಳಿದರೆ ಓಟ್ ತುಂಬ ಒಂದು ಶ್ರದ್ಧೆಯಿಂದ. ಯಾಕಂತ ಹೇಳಿದರೆ ಓಟಲ್ಲಿ ವಿನ್ ಆದ ಮೇಲೆ ಹಾಗೆ ಸೋತ ಮೇಲೆ ಆದರೂ ನಾವು ಓಟಲ್ಲಿ ಕಳ್ಳತನ ಆಗಿ ಸೋತಿದ್ದೇವೆ ಅಂತೇಳಿ ಎಲ್ಲೂ ಕೂಡ ನಾವು ಹೇಳ್ತಿರಲಿಲ್ಲ. ಇಲ್ಲಿವರೆಗೂ ನನಗೆ ಗೊತ್ತಿದ್ದ ಹಾಗೆ ಇಲ್ಲಿವರೆಗೂ ಕೂಡ ನಾವು ಅದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡೇ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರದಾಯಿ ಶಾಹಿಗಳಿಂದ ಒಂದು ಓಟನ್ನೇ ಕದ್ದು ವ್ಯವಸ್ಥೆಯನ್ನೇ ಒಂದು ಮುಷ್ಟಿಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸ ಆಗ್ತಿದೆ. ಇದು ಏನಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಅಭಿಯಾನದ ವೇಳೆ ಅದೇ ದಾರಿಯಲ್ಲಿ ಬಂದ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಸೇರಿದಂತೆ ಅನೇಕ ವಾಹನಗಳಿಗೆ ಅಭಿಯಾನದ ಸ್ಟಿಕ್ಕರ್ಗಳನ್ನು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅಂಟಿಸಿದರು.
ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರಯ್ಯ ಅನ್ಸುಮ್, ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಮತಾ ನಾಯಕ್, ಕುಂದಾಪುರ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಮಂತ್ ಎಸ್ ಕುಂದಾಪುರ, ಯುವ ಕಾಂಗ್ರೆಸ್ ಮುಖಂಡ ಮಂಜುನಾಥ ಶೆಟ್ಟಿ ಗುಡಿಬೆಟ್ಟು, ಗುಲ್ವಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುದೀಶ್ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಐಟಿ ಸೆಲ್ ಪ್ರಧಾನ ಕಾರ್ಯದರ್ಶಿ ರೋಷನ್ ಶೆಟ್ಟಿ, ಪ್ರಮುಖರಾದ ಸುನಿಲ್ ಪೂಜಾರಿ ಕೋಡಿ, ಕೇಶವ ಭಟ್ ಕುಂದಾಪುರ, ಭರತ್ ಶೆಟ್ಟಿ ಹುಣಸೆಮಕ್ಕಿ, ನವೀಲ್ ಸಾಲಿಯನ್ ಕಾಪು, ಸಚಿನ್ ದಬ್ಬೆಕಟ್ಟೆ, ಉಮೇಶ್ ಶೆಟ್ಟಿ ಕ್ಯಾಸನ್ಮಕ್ಕಿ ಇದ್ದರು. ಶ್ರೀಕಾಂತ್ ವಿಫೋ ನ್ಯೂಸ್ ಹೆಮ್ಮಾಡಿ. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా నేను మస్తు ಖುಷಿ ಆಪುಂಡು ಬಾಬಾ ಕುಲ್ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ